ಬೃಹತ್ ಗುಂಡಿಗಳಿಂದ ವಾಹನ ಸಂಚಾರಕ್ಕೆ ಅಯೋಗ್ಯವಾಗಿರುವ ರಾಷ್ಟ್ರೀಯ ಹೆದ್ದಾರಿ ಸಂಪರ್ಕಿಸುವ ಕಂಕನಾಡಿ ಬೆಂದೂರುವೆಲ್ ವರೆಗಿನ ಬೃಹತ್ ಗುಂಡಿಗಳ ಸಮಸ್ಯೆ ಕುರಿತು ಮುಖ್ಯ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಡಿವೈಎಫ್ಐ ಮಂಗಳೂರು ನಗರ ಸಮಿತಿ ನೇತೃತ್ವದಲ್ಲಿ ಕಂಕನಾಡಿ ಕರಾವಳಿ ವೃತ್ತದ ಬಳಿ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆ ಉದ್ಘಾಟಿಸಿ ಮಾತನಾಡಿದ ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಬಿಕೆ ಇಮ್ತಿಯಾಜ್ ಅವರು, ಸ್ಮಾರ್ಟ್ ಸಿಟಿ ಯೋಜನೆ ಹೆಸರಿನಲ್ಲಿ ಬಂದಿರುವ ಸಾವಿರಾರು ಕೋಟಿ ಹಣ ವ್ಯರ್ಥವಾಗಿದೆ. ಇಲ್ಲಿ ಅಪಘಾತ ಸಂಭವಿಸಿದರೆ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ನಂತರ ಮಾತನಾಡಿದ ಡಿವೈಎಫ್ಐ ಜಿಲ್ಲಾ ಸಹ ಕಾರ್ಯದರ್ಶಿ ಮಾಧುರಿ ಬೋಳಾರ, ರಸ್ತೆ ಗುಂಡಿಗಳಿಂದಾಗಿ ನಗರದಲ್ಲಿ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗುತ್ತಿದೆ. ನಗರದಿಂದ ಹೆದ್ದಾರಿ ತಲುಪಬೇಕಾದರೆ 1 ಗಂಟೆ ವಿಳಂಬ ಆಗುತ್ತಿದೆ. ಇದರಿಂದ ನಗರಕ್ಕೆ ಕೆಲಸಕ್ಕೆ ಬರುವ ಯುವತಿಯರು ಮತ್ತು ಮಹಿಳೆಯರು ಮನೆಗೆ ತಲುಪಬೇಕಾದರೆ ರಾತ್ರಿಯಾಗುತ್ತಿದೆ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಿಂದ ವ್ಯರ್ಥ ಆಗುವ ಸಮಯಕ್ಕೆ ಹೊಣೆ ಯಾರು ಎಂದು ಪ್ರಶ್ನಿಸಿದ್ದಾರೆ. ಡಿವೈಎಫ್ಐ ಮುಖಂಡರಾದ ರಿಜ್ವಾನ್ ಖಂಡಿಗ, ಕಟ್ಟಡ ಕಾರ್ಮಿಕರ ಸಂಘಟನೆ ಮುಖಂಡ ಮನೋಜ್ ಕುಲಾಲ್, ರಿಕ್ಷಾ ಚಾಲಕರ ಸಂಘದ ಮುಖಂಡ ಅನ್ಸರ್ ಬಜಾಲ್, ಮಹಿಳಾ ಸಂಘದ ಮುಖಂಡರಾಗಿರುವಂತಹ ಅಸುಂತ ಡಿಸೋಜಾ ಮುಂತಾದವರು ಈ ಸಂದರ್ಭ ಉಪಸ್ಥಿತರಿದ್ದರು. ರಸ್ತೆಯನ್ನು ಗಮನಿಸಿದರೆ ಇದು ಮಂಗಳೂರಿಗೆ ತಲುಪುವಂಥ ಒಂದು ಮುಖ್ಯ ರಸ್ತೆ ಆಗಿದೆ. ಏನು ಪಂಪೆಯಿಂದ ಕಂಕನಾಡಿ ದಾರಿಯಲ್ಲಿ ಬಹಳಷ್ಟು ಜನ ಈ ರಸ್ತೆಯಲ್ಲಿ ಪ್ರಯಾಣಿಸುವ ಹಲವಾರು ವೆಹಿಕಲ್ಗಳು, ಹಲವಾರು ಜನರು ಈ ರಸ್ತೆಯಲ್ಲಿ ಸಂಚರಿಸುವ ಒಂದು ಪ್ರಮುಖ ರಸ್ತೆ. ಈ ಟ್ರಾಫಿಕ್ನಿಂದ ಅವರು ಶಾಲೆಗೆ ತಲುಪುವಂಥ ಬೇರೆ ಬೇರೆ ಬಹಳಷ್ಟು ಕೇವಲ ಆ ಕೂಲೂರು ರಸ್ತೆ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಯಾವ ರೀತಿಯಲ್ಲಿ ಗುಂಡಿಗಳಿಂದ ತುಂಬಿದೆ. ಆ ಒಂದು ಹೆದ್ದಾರಿ ಯಾವುದೇ ಸಂದರ್ಭದಲ್ಲೂ ಕೂಡ ಕುಸಿಲಿಕ್ಕಿದೆ ಎನ್ನುವಂಥದ್ದನ್ನು ಇದೇ ಜಿಲ್ಲಾಧಿಕಾರಿಗಳು 2016ರಲ್ಲಿ ಒಂದು ಆದೇಶವನ್ನು ಕೊಟ್ಟಿದ್ರು. ಅದನ್ನು ಮುಚ್ಚಬೇಕು ಅನ್ನುವಂಥದ್ದು. ಆದರೆ ಅದರಲ್ಲಿ ಇವತ್ತು ವಾಹನಗಳು ಸಾಲಾಗಿ ಅಂದರೆ ಇರುವೆ ಹೋಗುವ ರೀತಿಯಲ್ಲಿ ಬಹಳ ನಿಧಾನವಾಗಿ ಸಾಗ್ತಾ ಇದೆ. ಯಾವ ಸಂದರ್ಭದಲ್ಲೂ ಕೂಡ ಸೇತುವೆ ಕುಸಿಯುವಂಥ ಒಂದು ರೀತಿಯಲ್ಲಿದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಿರ್ತಕ್ಕಂಥ ಡಿವೈಎಫ್ಐನ ಸಂಘಾತಿಗಳಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಿ